ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಧಿ ಆಚಾರ್ಯ. ಇದೀಗ ಹೆಡ್ಲೈನ್ಸ್. ಹಿಂದೂ ಕಾರ್ಯಕರ್ತರ ವಾರ್ನಿಂಗ್ ಬೆನ್ನಲ್ಲೇ ಮತ್ತೊಂದು ಘಟನೆ. ಖಾಸಗಿ ಬಸ್ನಲ್ಲಿ ಅನ್ಯ ಕೋಮಿನ ಯುವಕ ಯುವತಿ ಪತ್ತೆ. ಪಂಪೇರ್ ಬಳಿ ತಡೆದ ಬಜರಂಗದ ಕಾರ್ಯಕರ್ತರು. ರಾಜ್ಯದಲ್ಲಿ ಹೆಚ್ಚಾದ ಕೊರೋನಾ ತೀವ್ರತೆ. 6ರಿಂದ 9ನೇ ತರಗತಿಗಳು ಬಂದ್. ಪೋಷಕರ ಸಂದೇಹಗಳಿಗೆ ತೆರಳಿದ ಶಿಕ್ಷಣ ಸಚಿವರು. ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆ. ಕ್ವಿಕ್ ಮಾರ್ಚ್ನಲ್ಲಿ ಭಾಗಿಯಾದ ಖಾಕಿ ಪಡೆಗಳು. ಬಾನೆತ್ತರದಲ್ಲಿ ಹಾರಾಡಿದ ಪೊಲೀಸ್ ಧ್ವಜ.